ಚಳ್ಳಕೆರೆಯಲ್ಲಿ ಚಿರತೆ ದಾಳಿಗೆ ಒಳಗಾಗಿದ್ದ ಮಕ್ಕಳನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ಮಾಡಿದ್ದಾರೆ. ಈ ವೇಳೆ ಮಕ್ಕಳ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಿ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯಕೀಯ ಸಿಬ್ಬಂದಿಗಳಿಗೆ ತಿಳಿಸಿ ಘಟನೆಯ ಬಗ್ಗೆ ಮಾಹಿತಿ ಪಡೆದು ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮತ್ತೆ ಈ ರೀತಿಯ ಘಟನೆ ಮರುಕಳಿಸದಂತೆ ಕ್ರಮ ವಹಿಸಲು ತಿಳಿಸಿದ್ದಾರೆ. ಚಿರತೆ ದಾಳಿಗೆ ಒಳಗಾಗಿದ್ದ ಮೂವರಿಗೂ ತಲಾ 10,000 ರೂಪಾಯಿಗಳ ಪರಿಹಾರವನ್ನು ಸ್ಥಳದಲ್ಲೇ ನೀಡಿ ಧೈರ್ಯದಿಂದ ಇರಲು ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಜನರ ಕಷ್ಟವನ್ನು ಅರಿತು ಸ್ಪಂದಿಸಿದ್ದಾರೆ. ವರದಿ ಆಂಟೋನಿ ಬೇಗೂರು. ಮಾತಾಡ್ಬೇಡ್ರಿ. ಹೆಂಗಾಯ್ತು? ಟೈಮಿಂಗ್ಸ್ ಚೇಂಜ್ ಆಯಿತು. 7 ಗಂಟೆ 7 ಕಾಲಿಗೆ ಟೈಮಿಂಗ್ಸ್ ಕೊಟ್ಟಾಗ ನಾವು ಮ್ಯಾಕ್ಸಿಮಮ್ 5 ಕಾಲ 5 ಹೋಗಿ ಇಟ್ಬಿಟ್ಟಾರೆ ಸ್ವಾಮಿ. 6 ಗಂಟೆ ಕಾಲ ಮನೆ ಕೂತ್ಕೊಂಡು ಓದ್ತಾ ಹೋಗೋರು. 6 ಗಂಟೆನಾಗ ಏನಾಯಿತು ಎದ್ದು ಈ ಕಡೆಗೆ ಬಂದಾರೆ. ಮನೆಯಲ್ಲಿ ಮೇಲ್ನೋಡಿನ ಒಳಗಡೆ ಮೇಲ್ನೋಡಿಗೆ ಪಂಚಾಯತ್ ಮುಂದೆಗಡೆ ಮನೆ ಮೇಲ್ನೋಡಿನ ಹಿಂದೆಗಡೆಗೆ ಕೊಟ್ಟಿಗೆ ಮನೆ ಇದೆ. ಅಲ್ಲಿಂದ ಎತ್ಕೊಂಡು ನಾವು ನೀರಪ್ಪ ಬರುವಾಗ ಏನಾಯ್ತು ಊರಿನ ಕಡೆ ಮುದ್ದೆ ಇದ್ರೆ ಎಷ್ಟು ಬಂದು ನೋಡಿದ್ರು ಸಣ್ಣ ಏನ್ ಮಾಡಿದ್ರು ಅಲ್ಲೇ 15 ಎಸಿದ್ದಂಗೆ ಮುಂದಕ್ಕೆ ಜಂಪ್ ಆಯ್ತು. ಜಂಪ್ ಆಗ್ತಿದಂಗೆ ಆಂಬುಲೆನ್ಸ್ ಫೋನ್ ಮಾಡಿ ಸ್ವಾಮಿ. ಆಂಬುಲೆನ್ಸ್ ಫೋನ್ ಮಾಡಿದ್ವಿ. ಅವ್ರೇನ್ ಹೇಳಿದ್ರು 20 ನಿಮಿಷ ವೇಟಿಂಗ್ ಲಿಸ್ಟ್ ಆಗಿದೆ ಅಂದ್ರೆ ಇರ್ಲಿ ಅಂತ ನಂಗೆ ಸಿಗ ತೋಳಿಗೆರೆ ಆಗಿದೆ, ತುಮಕೂರಾಗಿದೆ, ಲೇಟ್ ಆಗುತ್ತೆ, 45 ನಿಮಿಷ ವೇಟ್ ಮಾಡ್ತೀರಾ ಅಂದ್ರೆ ಸ್ವಾಮಿ. ಅಲ್ಲಿಂದ ಬಂದು ಸಿಗ ಬೇರೆ ಯಾವ್ದೋ ಒಂದು ಕಾರಣ ಏನನ್ನಿಸ್ತು? ಭಯ ಆಗ್ಬಿಟ್ಟೆ? ಕೂತ್ಕೊಂಬಿಟ್ಟ? ಒಂದು 5 ಅವಣ ಬೆಟ್ಟದಲ್ಲಿ ದೊಡ್ಡಬಳ್ಳಾಳಿ, ಶ್ರೀಪಳ್ಳಿ, ಕಂಕಿನಹಳ್ಳಿ ಅಲ್ಲೆಲ್ಲ ಓಡಾಡ್ತಾರೆ. ಗಾಳಿದು 5 ಕೇಸ್ ಇದು ಹಿಂಗಾಗಿರೋದು. ವಾರಕ್ಕೆ 2 ದಿನ 3 ದಿನ ಮ್ಯಾಕೆ ಕುರಿ ಪಂಚಾಯತ್ ವ್ಯಾಪ್ತಿಗೆ ಯಾರನ್ನ ಕೇಳಿ ನಾವು ಮುಖ್ಯ ಇಲಾಖೆ ಪಂಚಾಯತ್ ವಿಡಿಯೋ ಕಾಲ್ ಮಾಡಿದ್ರೆ ಫೋಟೋ ತಗೊಂಡಿದ್ರ ಅದು ನಮ್ಗೆ ಒಂದು ಕಾಪಿ ಪ್ರಿಂಟ್ ಕೊಡಿ ಅಂತ ಮಾಡಕ್ಕಾಗುತ್ತಾ? ನೀವು ಕಂಡಾಗ ಎಷ್ಟು ದಿನ ಅಳಿಸಿಕೊಂಡಿದ್ದೀರಾ? ನಾವು ಪಂಚಾಯತ್ ಒಬ್ಬ ಅಟೆಂಡ್ ಆಗಿ ಆತರ ತಾನು ಅಳಿಸಿಕೊಡಕ್ ಹೋದ್ರೆ ಆತರ ಮಾಹಿತಿ ಹೇಳ್ತಾರೆ ಸ್ವಾಮಿ. ಅರ್ಧ ಗಂಟೆ ಆದ್ರೂ ಅರ್ಧ ಇದು ಮಾಡಲ್ಲ. ಹೆಸರು ನಿಂದು ಇದೇನೋ ಇಲ್ಲಿ ನಾನು ಇಟ್ಕೊಂತ
ಕೈ ಹಾಕೋರ ಇಲ್ಲ ಎಲ್ಲ ಯಾಕೆ ಆಂಬ್ಯುಲೆನ್ಸ್ ಇಟ್ಕೊಂಡು ಆಂಬ್ಯುಲೆನ್ಸ್ 2 ಆಂಬ್ಯುಲೆನ್ಸ್ ಗೌರ್ಮೆಂಟ್ ಗಾಡಿ ಬಿಡಪ್ಪ ಮಾಡಿಬಿಡು ಕ್ಯಾಕ್ ಮಾಡ್ತಾರೆ ಯಾರು ಡ್ರೈವರು ಇದ್ದು 2 ಆಂಬ್ಯುಲೆನ್ಸ್ ಇದ್ದು ಅಕಸ್ಮಾತ್ ತುಂಬಾ ಸೀರಿಯಸ್ ಆಗಿದ್ದರೆ ಗತಿ ಏನು ಹೋಗ್ಬಿಡೋದು. ಅಲ್ವಾ 108 ಅಲ್ಲ ಇದು 108 ಅಲ್ಲ 108 ಕಾಲ್ ಮಾಡಿದ್ರೆ ಡೈರೆಕ್ಟ್ ಬೆಂಗಳೂರು. ಹೌದು, ಇವ್ರು ಯಾರು ಹಿಂಗೆ ಮಾಡಿದ್ರು? ಒಮ್ಮೆ ನಾನು 108 ಫೋನ್ ಮಾಡಿದೆ. ಅವ್ರೇನು ಮಾಡಿದ್ರು, ತೋಳಿಕೆರೆಯಿಂದ ಬರಬೇಕು ಇಲ್ಲ ತುಮಕೂರಿಂದ ಬರಬೇಕು, 40 ರಿಂದ 50 ನಿಮಿಷ ಆಗುತ್ತೆ, ವೇಟ್ ಮಾಡಿ ಅಂದ್ರು. ಮೇಡಮ್ ಫುಲ್ ಸೀರಿಯಸ್ ಆಗಿಬಿಟ್ಟಿದೆ ಅಂತ ಹೇಳಿದೆ. ಹಂಗೆ ಕಾಲಾಗಿರಿ ಅಂತ ಹೇಳಿದ್ರು ಸ್ವಾಮಿ. ಅಲ್ಲಿಂದ ಹೋಗಿ ಬೇರೆ ಕಾಲ್ ಮಾಡ್ಕೊಂಡು ಬಂದಾಗ 3 ಗಾಡಿ ಇಲ್ಲೇ ಸ್ವಾಮಿ. ಖಂಡಿತ 3 ಗಾಡಿ ಇದೆ, ಫೋಟೋ ಸಮೇತ ಆಯ್ತು ಸ್ವಾಮಿ. ಕೇಳಿದಾಗ ಏನು ಮಾಡ್ತಾರೆ, ಅವರು 108ನವರು ಅವರಿಗೆ ಟೈಮ್ ಜಾಸ್ತಿ ಆಗ್ತದೆ. ಆಸ್ಪತ್ರೆ ಗಾಡಿಗಳು 2 ಇಲ್ಲೇ ಇದ್ದಾವಲ್ಲ, ಅವ್ರಿಗೆ ಡೈರೆಕ್ಟ್ ಮಾಡೋದಿತ್ತಲ್ಲ. ಎಷ್ಟು ನಿಮಿಷ ಬಿದ್ದಿದ್ದೀವಿ ಸ್ವಾಮಿ, ಅಷ್ಟು ನೋವು ತಿನ್ಬಿಟ್ಟಿದ್ದೀವಿ, ಅಷ್ಟು ಬಿದ್ದೋಗಿದೆ. ಇಲ್ಲಿ ಈಗ ಮೊನ್ನೆ ರಾತ್ರಿ ಮೊನ್ನೆ ಬೆಳಿಗ್ಗೆ ಆ ಚಿರತೆ ಅಟ್ಯಾಕ್ ಮಾಡಿರೋದು. ಏನು ಮಾಡಿದೆ ನೀವು? ಕೂತ್ಕೊಂಡ ಕಾಲು ಹಿಂಗೆ ಒದ್ಕೊಂಡು ಕೂತ್ಕೊಂಡ ಬಿಟ್ಟು ಸ್ವಲ್ಪ ಹಿಂದೆ ತಲೆನೇ ಕಾಣುತ್ತೆ. 1,000 ರೂಪಾಯಿ ಇದೆ.